ಎಂಚಲ್ಲರು ಆನೆ ಸೌಖ್ಯ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ವೆಲ್ಕಮ್ ಬ್ಯಾಕ್ ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ನಾವಿವತ್ತು ಕಲ್ಲಡ್ಕದಲ್ಲಿದ್ದೇವೆ. ಕೊಡಗಿನ ಕುವರಿ HarshikaPoonacha ಅವರು ಕಲ್ಲಡ್ಕದಲ್ಲಿ ಶೂಟಿಂಗ್ ಅಂತ ಬಂದಿದ್ದಾರೆ. ಸೊ ಅವ್ರ ಜೊತೆ ಒಂದು ಸಣ್ಣ ಚಿಟ್ಚಾಟ್ ಇದೆ. ಜೊತೆಗೆ ಅವರೊಂದಿಗೆ ಕಳೆದಂಥ ಒಂದು ಕ್ಷಣಗಳ ವೀಡಿಯೋಗಳನ್ನು ಕೂಡ ನಿಮಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ಅವ್ರ ಹತ್ರ ತುಳುವಲ್ಲಿ ಮಾತಾಡಿಸೋಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಆ ವಿಡಿಯೋ ಕೂಡ ಹಾಕ್ತಾ ಇದ್ದೇನೆ. ಅದಕ್ಕೂ ಮುನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾರಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವರು 18ನೇ ವಯಸ್ಸಿಗೆ PUC ಅನ್ನುವಂತಹ ಕನ್ನಡ ಚಿತ್ರದ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ. ಬಳಿಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜಾಸ್ತಿ ಸಿನಿಮಾದ ಮೂಲಕ ಹಿಟ್ ಆಗಿ, ನಂತರ ಮುರಳಿ ನೀಡ್ಸ್ ಮೀರಾ ಚಿತ್ರದ ಮೂಲಕ ಕ್ಲಿಕ್ ಆಗಿ ಎಲ್ಲರ ಮನಗೆದ್ದಂತಹ ಒಂದು ನಟಿ ಅಂತ ಹೇಳ್ಬೋದು. ಬೈತಾರೆ. ಹೇಗೆ ಫೀಲ್ ಆಗ್ತಾ ಇದೆ ಮಂಗಳೂರಿಗೆ? ತುಂಬ ಖುಷಿ ಆಗ್ತಾ ಇದೆ. ಇವರ ಬಗ್ಗೆ ನಿಮಗೆ ಗೊತ್ತಿರ್ಬೋದು, HarshikaPoonacha ಅಂತ. ಇವರು ಕೊಡಗಿನ ಕುವರಿ, ಜೊತೆಗೆ ಜಾಕಿ ಫಿಲ್ಮಲ್ಲಿ ಎಲ್ಲರೂ ಕೂಡ ನೋಡಿರ್ಬೋದು. ಜಾಕಿ ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ತಂಗಿ ಪಾತ್ರದಲ್ಲಿ ಅಭಿನಯ ಮಾಡಿದಂತಹ ನಟಿ ಇವರು. ಜೊತೆಗೆ PUC ಅಂತ 15ನೇ ವಯಸ್ಸು, ಅಂದರೆ ಅವರಿಗೆ 15ನೇ ವಯಸ್ಸಿನಿರುವಾಗಲೇ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು PUC ಅನ್ನುವಂತಹ ಸಿನಿಮಾವನ್ನು ಮಾಡಿ 15ನೇ ವಯಸ್ಸಲ್ಲಿ PUC ಅನ್ನುವಂಥ ಒಂದು ಸಿನಿಮಾದಲ್ಲಿ ನಟಿಯಾಗಿ ಅಭಿನಯಿಸಿ, ನಂತರ ಜಾಕಿ ಮೂವಿ ಆಗಿರ್ಬೋದು, ಮುರಳಿ ನೀಡ್ಸ್ ಮೀರದಲ್ಲಿ ನೀನಾದೇನ ಸಾಂಗ್ ಕೇಳಿರ್ಬೋದು, ಪ್ರಜ್ವಲ್ ದೇವರಾಜ್ರವರದು. ಸೊ ಅದರಲ್ಲೂ ಕೂಡ ಇವರೇ ಇದ್ದಾರೆ. ಸೊ ತುಂಬ ಮೂವಿಗಳನ್ನು ಮಾಡಿದ್ದಾರೆ. ಆಲ್ರೆಡಿ ಇವರ ಪ್ರಾಜೆಕ್ಟಲ್ಲಿ 10 ಮೂವಿಗಳು ಈ ವರ್ಷದಲ್ಲಿ ರಿಲೀಸ್ ಆಗಲಿಕ್ಕಿದೆ ಅಂತ ಹೇಳ್ತಾ ಇದ್ರು. ಸೊ ಈ ಇಂಟರ್ವ್ಯೂವಲ್ಲಿ ಜಾಸ್ತಿ ಈ ಥರ ಇಂಟರ್ವ್ಯೂ ವಿಡಿಯೋ ಹಾಕಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ವಾಯ್ಸಲ್ಲಿ ಈ ಒಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಸೊ ತುಂಬ ವಿಚಾರಗಳನ್ನು ಹೇಳಿದರು. ಜೊತೆಗೆ ಇವರು ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದಾರೆ. ಸೊ ಇವರು ಏನು ದುಡಿತಾ ಇದ್ದಾರೋ ಅದರಲ್ಲಿ ಇಂತಿಷ್ಟು ಅಂತ ಹೇಳಿ ಸಮಾಜ ಸೇವೆ, ಅಂದರೆ ಬಡವರಿಗೆ ಕೊಡೋದಾಗಿರ್ಬೋದು, ತುಂಬ ಸೇವೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದು HarshikaPoonacha ಅವರ ಮಂಗಳೂರು ವಿಡಿಯೋ ಬರ್ಚಿ ಬಂದೆ. ನಿಶಾನ್ ಯಕ್ಷಿ ನಮ್ಮ ಗನ್ಮ್ಯಾನ್ ಎಂಚಲ್ಲರು ಆನೆ ಸೌಖ್ಯ. ಇದ್ರ ಜೊತೆಗೆ ಒಂದು ಮಿಕ್ಸ್ ವಿಡಿಯೋ. ಬಾಂಬೆಯಿಂದ ಅತ್ತೆ ಮಗಳು ಸ್ವಲ್ಪ ಐಟಮ್ಸ್ ಕಳಿಸ್ತಾ ಇದ್ರು. ಸೊ ಅದರ ವಿಡಿಯೋ. ಸೊ ಜಸ್ಟ್ ಒಂದು ಮಿಕ್ಸ್ ಮಾಡೋಣ ಅಂತ ಇತ್ತು, ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋ. ಸೊ ತುಂಬ ಐಟಮ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಇದು ಚಾಕ್ಲೇಟ್ ಸ್ಪ್ರೆಡ್ ತುಂಬ ಇಷ್ಟ ಆಯಿತು ನನಗೆ. ಇದು ಮೆಲ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಕೂಡ ತಿನ್ನೋಕ್ಕೆ. ಫ್ರಿಜ್ಜಲ್ಲಿಟ್ಟರೆ ಇದು ಏನು ಡೈರಿ ಮಿಲ್ಕ್ ತಿಂದಾಗ ಆಗುತ್ತೆ. ಸೊ ಅಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಇದೆ. ಇದು ಫಸ್ಟಿಗೆ ಹೀಗಿತ್ತು, ಇದನ್ನು ಓಪನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನೋಡ್ಬೋದು. ಎಷ್ಟು ಚೆನ್ನಾಗಿದೆ. ಚಾಕ್ಲೇಟ್ ಸ್ಪ್ರೆಡ್ ಕುಕ್ಕೀಸ್ ಕ್ರಂಚಿಯಾಗಿದೆ. ಎಸ್, ಇದು ಕುಕ್ಕೀಸ್ 2 ಫ್ಲೇವರಲ್ಲಿದೆ. ಇದು ಡಾರ್ಕ್ ಚಾಕ್ಲೇಟ್, ತುಂಬ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕೂಡ ಕಳಿಸಿದ್ದಾರೆ, ಅದೆಷ್ಟ ಆಯಿತು ನನಗೆ. ಇದು ಪೈನಾಪಲ್ ಫ್ಲೇವರ್, ಬ್ರೌನ್ ಬಟರ್ ಪೈನಾಪಲ್. ಸೊ ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಆಲ್ರೆಡಿ ತಿಂದು ನಿಮಗೆ ರಿಸಲ್ಟ್ ಹೇಳ್ತಾ ಇರುವಂಥದ್ದು. ಸೊ ಇದು ಚಾಕ್ಲೇಟ್ಸ್ ತುಂಬ ಚೆನ್ನಾಗಿದೆ. ಇದು ಕೂಡ ಟೇಸ್ಟು. ಇದರಲ್ಲಿ ಬಾದಾಮ್ ಮಿಕ್ಸ್ ಆಗಿದೆ. ಚಾಕ್ಲೇಟ್ನ ಒಳಗಡೆ ಬಾದಾಮ್ ಇದೆ. ಸೊ ತಿನ್ನೋದಕ್ಕಂತೂ ಕ್ರಂಚಿ ಕ್ರಿಸ್ಪಿ ಎಲ್ಲನೂ ಆಗಿದೆ. ಸೊ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. 3 ಫ್ಲೇವರಲ್ಲಿತ್ತು. ಸೊ ತುಂಬ ಕಳಿಸಿಕೊಟ್ಟಿದ್ದಾರೆ ಅತ್ತೆ ಮಗಳು ಪ್ರಿಯಾ ಅಂತ ಅವರ ಹೆಸರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ.
ನೋಡ್ಬೋದು ಇಲ್ಲಿ ಪಿಂಕ್ ಆರೆಂಜ್ ಚಾಕ್ಲೇಟ್. ಸೊ ತುಂಬ ಇಷ್ಟ ಆಯಿತು. ಇದು ಗೊತ್ತಿರ್ಬೋದು, ನಮ್ಮ ಆಚೆ ಕೂಡ ಇರುತ್ತೆ ಅಲ್ವಾ ಸ್ಟ್ರಾಬೆರಿ. ಸೊ ಅದೇ ರೀತಿ ಕೇಕ್ ಕಳಿಸ್ಕೊಟ್ಟಿದ್ದಾರೆ. ಇದು ವೈನ್ ಕೇಕ್, ಅಂದರೆ ಕ್ರಿಸ್ಮಸಲ್ಲೆಲ್ಲ ವೈನ್ ಕೇಕ್ ಇರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ತಿನ್ನೋದಕ್ಕೆ. ಎರಡು ಕಳಿಸಿಕೊಟ್ಟಿದ್ದಾರೆ. ಇನ್ನು ಇಷ್ಟೆಲ್ಲ ಐಟಮ್ಸ್ ಕಳಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಿಯಕ್ಕ. ಇದು ಮೋಸ್ಟ್ಲಿ ಅವರ ಕಂಪೆನಿ ಟಿ ಶರ್ಟ್ಸ್ ಆಗಿರಬೇಕು. ಸೊ ಕುಕ್ಕೀಸ್ ಆಗಿರ್ಬೋದು ಮತ್ತು ಚಾಕ್ಲೇಟ್ಸ್ ತುಂಬ ಟೇಸ್ಟಿ ಆಗಿತ್ತು. ಸೊ ಇಷ್ಟೆಲ್ಲ ಕಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು. ಇದು ಚಾಕ್ಲೇಟ್ ಸ್ಪ್ರೆಡ್ಡರ್. ಇದನ್ನು ಫ್ರಿಜ್ಜಲ್ಲಿಟ್ಟರೆ ಡೈರಿ ಮಿಲ್ಕ್ ಥರ ಚೆನ್ನಾಗಿ ತಿನ್ಬೋದು. ಇದು ವೈನ್. ಇದರ ಬಗ್ಗೆ ನನಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಗೊತ್ತಿಲ್ಲ. ಇವರೇ ಅತ್ತೆ. ಸೊ ಇವರ ಮಗಳೇ ಕಳಿಸ್ಕೊಟ್ಟಿರುವಂಥದ್ದು ಪ್ರಿಯಾಕ್ಕ ಅಂತ. ಇದು ನೆಕ್ಸ್ಟ್ ಡೇ ನಾವು ಒಂದು ನಮಗೆ ನಮ್ಮ ಭಾಷೆಯಲ್ಲಿ ಸಮ್ಮನ ಅಂತ ಹೇಳ್ತಾರೆ, ತಮ್ಮನ. ಸೊ ಅದು ಪಾಣೆಮಂಗಳೂರಲ್ಲಿತ್ತು ಇವರ ಅತ್ತೆ ಮನೆಯಲ್ಲಿ. ಸೊ ಹಾಗಾಗಿ ಬಂದಿದ್ವಿ. ವಿಡಿಯೋ ಮಾಡೋಣ ಅನಿಸಿತ್ತು. ಯಾಕಂತ ಹೇಳಿದ್ರೆ ಈಗ ಎಲ್ಲ ಗದ್ದೆ ತೋಟ ಆಗಿದೆ. ಇದು ಭತ್ತದ ಗದ್ದೆ. ಸೊ ತೋಟ ಆಗಿದೆ ಇಲ್ಲಿ. ನನಗೆ ಫುಲ್ ಗದ್ದೆಯನ್ನು ನೋಡೋದಕ್ಕೆ ಸಿಕ್ತು. ಅದಕ್ಕೋಸ್ಕರ ನಿಮಗೂ ಕೂಡ ಒಂದು ಸಲ ವೀಡಿಯೋ ಹಾಕೋಣ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದು ಮಾವ ಹೋಗ್ತಾ ಇದ್ದಾರೆ, ಅತ್ತೆ ಕೂಡ. ಸೊ ಅವರಿಗೆ ವೀಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ, ಅವರಷ್ಟಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವರ ಮಾವನ ಅಕ್ಕನ ಮನೆ. ಸೊ ಅಲ್ಲೇ ನಮಗೆ ಡಿನ್ನರ್ ಇತ್ತು. ಸೊ ಅದಕ್ಕೋಸ್ಕರ ಬಂದಿದ್ವಿ. ಮದುವೆ ಆದ ಹೊಸದ್ರಲ್ಲಿ, ಅಂದರೆ 1 ವರ್ಷದೊಳಗೆ ಈ ಡಿನ್ನರ್ ಎಲ್ಲ ಮಾಡ್ತಾರೆ ನೋಡಿ. ಸೊ ಅದೇ ನಾನೇ ಬೋಪುರಿದು ರೆಡಿ ಆಯ್ತಾರದ ಮಾಮಿನ ಕಡೆ ಸಾಧಾರಣ ಇರ್ತದೆ. ಅದೇ ಗೊತ್ತೇ ಅಂತ ಮಾಮಿನೆಲ್ಲ ಒಟ್ಟಿಗೆ ಇರ್ತದೆ. ಡಿನ್ನರ್ ಮುಗಿಸ್ಕೊಂಡು ಒಂದು ಎಂಗೇಜ್ಮೆಂಟಿಗೆ ಹೋಗಿದ್ವಿ. ಹಾಗೆ ಅಲ್ಲಿ ಅತ್ತಿಗೆ ಆ್ಯಂಡ್ ಅಣ್ಣ ಸಿಕ್ಕಿದ್ರು. ಸೊ ಅಂದರೆ ನನ್ನ ಹಸ್ಬೆಂಡ್ನ ಅಕ್ಕ, ಸಣ್ಣ ಅಕ್ಕ. ಇದು ಅವರ ಮಗ. ವಿಡಿಯೋಗೆ ಬರೋದಂದ್ರೆ ತುಂಬ ಇಷ್ಟ ಆಗ್ತದೆ. ಸೊ ಹಾಗಾಗಿ ಅವನು ಕಾರಲ್ಲಿ ಕೂತ್ರೆ ಎದುರೇ ಬಂದು ಕೂತ್ಕೊಳ್ತಾನೆ. ಸೊ ನೆಕ್ಸ್ಟ್ ನಾವು ಅವರ ಅಂದರೆ ಅತ್ತೆಯ ಅಣ್ಣನ ಮನೆಗೆ ಬಂದಿದ್ವಿ. ಸೊ ಅದರ ಬರ್ಪು ನೀ ಕೊಡೆ ತೂತ ವಿಡಿಯೋ ಅಂಚನೆ ಬರ್ಪು ನಿನ್ನ ಅಮ್ಮನ ಬೈದಿನಿ ಅಂಚನೆ ಬರ್ಪು ಪೋಖ್ರಿ ರಾಜ ಭವಿಷ್ಯ. ಇದು ಪೋಖ್ರಿ ರಾಜ ನಮ್ಮೇರು ಅತಂಬೆ ಇದು ಪೋಖ್ರಿ ರಾಜನ ಮಾಮು. ಜನ್ಮದ ಜೋಡಿಲು ಅಜ್ಜಿ ಅಜ್ಜಿ ಪೀಸ್ ಕಮ್ಮಿ ಎಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.